ನನ್ನ ತಂದೆ ಕೂಡ ಟೀಚರ್. ಬಡವರ ಮಕ್ಕಳಿಗೂ ಕೂಡ ಒಳ್ಳೆ ಎಜುಕೇಶನ್ ಸಿಗಬೇಕು. ಕನ್ನಡದ ಜೊತೆಗೆ ಇಂಗ್ಲಿಷ್ ಎಜುಕೇಶನ್ ಕೊಡಲೇಬೇಕು. SDMC ಅವರ ಹತ್ರ ರಾಜಕೀಯವನ್ನು ಹತ್ತಿರಕ್ಕೆ ಬರಲಿಕ್ಕೆ ಬಿಡಬೇಡಿ. ಅಧ್ಯಾಪಕರು ಅಂತ ಹೇಳಿದ್ರೆ ದೇವರು ಅಂತ ಲೆಕ್ಕ. ನನಗೆ ಇವತ್ತು ನಾನು ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ನ ತಂದೆ ಕೂಡ ಟೀಚರ್. ನಾನು ಈಗ ಪ್ರಥಮ ನನ್ನ ಮೀಟಿಂಗ್ ಕೂಡ ಮಾಸ್ಟರ್ಗಳ ಟೀಚರ್ಗಳ ಜೊತೆ. ಟೀಚರ್ಗಳು ಹೇಗೆ ಅಂತ ಹೇಳಿದರೆ ಇಡೀ ದೇಶವನ್ನು ತಿದ್ದುವರು ಅಂತ ಹೇಳಬಹುದು. ನಾನೀಗ ಇಲ್ಲಿ ನಿಂತು ಮಾತಾಡಬೇಕಾದ್ರೆ ನನಗೆ ವಿದ್ಯಾರ್ಚನೆ ಮಾಡಿದವರು ಯಾರು? ಟೀಚರು. ಒಂದು ಬಂಡೆಕಲ್ಲು ಇರ್ಬೋದು, ಆ ಬಂಡೆಕಲ್ಲಿಗೆ ಒಳ್ಳೆ ರೀತಿಯಾಗಿ ಅದನ್ನು ಕೆತ್ತನೆ ಮಾಡಿದರೆ ಅದು ಮೂರ್ತಿ ಆಗ್ತದೆ. ನಾವು ಇಡೀ ಬೆಳಿಗ್ಗೆ ಎದ್ದು ಅದಕ್ಕೆ ಪ್ರಾರ್ಥನೆ ಮಾಡ್ತೀವಿ, ಕೈ ಮುಗಿತೀವಿ, ಆರಾಧನೆ ಮಾಡ್ತೀವಿ, ಖರ್ಚು ಮಾಡ್ತೀವಿ, ಆ ದೇವರು ಅಂತ ಪ್ರಾರ್ಥನೆ ಮಾಡ್ತೀವಿ, ಪೂಜಿಸ್ತೀವಿ. ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದೆ. ಅದೇ ರೀತಿ ಒಬ್ಬ ಮಗು, ಚಿಕ್ಕ ಮಗುವನ್ನು ಯಾವ ರೀತಿ ಬೆಳೆಸ್ಬೋದು ಅಂತ ಇರೋದು ಅದು ನಿಮ್ಮ ಕೈಯಲ್ಲಿ. ನಮ್ಮನ್ನು ಕೂಡ ಬೆಳೆಸಿದ ಹಾಗೇನೆ ಯಾವ ರೀತಿ ಬೆಳೆಸ್ಬೋದು, ಅವರ ಮನಸ್ಸನ್ನು ಬೆಳೆಸುವ ಮುಖಾಂತರ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ಎಲ್ಲ ಜವಾಬ್ದಾರಿ ಇರೋದು ಒಂದು ತಂದೆ ತಾಯಿ ಹತ್ರ, ಒಂದು ಶಿಕ್ಷಕರ ಹತ್ರ. ಬಹುಶಃ ನೀವು ಅದನ್ನೆಲ್ಲ ಜವಾಬ್ದಾರಿಯುತವಾಗಿ ಮಾಡ್ತೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ನನಗೆ ಗೊತ್ತಿದೆ, ತುಂಬ ಶಾಲೆಗಳಲ್ಲಿ ಬೇಕಾದಷ್ಟು ತೊಂದರೆಗಳಿದೆ. ನಿಮಗೆ ಒಬ್ಬೊಬ್ಬರನ್ನು ಕರೆದು ಕೇಳಿದರೆ ಹೇಳ್ಬೋದು, ಒಬ್ಬೊಬ್ಬರ ಹತ್ರ ಡಜನ್ಸ್ ಆಫ್ ಪ್ರಾಬ್ಲಮ್ಸ್ ಇರ್ಬೋದು. ಅಧಿಕಾರಿಗಳು ಎದುರು ಕೂತಿದ್ದಾರೆ, ಹೇಳಲಿಕ್ಕೆ ಆಗುವುದಿಲ್ಲ ಕೆಲವು ವಿಚಾರಗಳನ್ನು. ಎಲ್ಲ ವಿಚಾರಗಳನ್ನು ಅಧಿಕಾರಿಗೆ ಹತ್ರ ಹೇಳಿದರೆ ಅದಕ್ಕೆ ಪರಿಹಾರ ಇಲ್ಲ. ಎಲ್ಲ ಸಂಸ್ಥೆಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ತೊಂದರೆ ಇರುವುದು ಸಹಜ. ನಿಮಗೆ ಗೊತ್ತಿದೆ, ಯಾವುದೇ ಇಲಾಖೆ ಆಗಲಿ 100% ಪರ್ಫೆಕ್ಟ್ ಆಗಿರೋರು, ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುವವರು, ಯಾವುದೇ ಒಂದು ಸಂಸ್ಥೆ ಯಾವುದನ್ನು ನಿಮಗೆ ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಜುಡಿಷಿಯರಿ ಇರಲಿ, ಪೊಲಿಟಿಕ್ಸ್ ಇರಲಿ, ಇಲ್ಲ ಪ್ರೈವೇಟ್ ಕಂಪನಿಗಳಿರಲಿ, ಯಾವುದರಲ್ಲೂ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಿಯರ್ ಟು 100% ನಾವು ಮಾಡಲಿಕ್ಕೆ ಆಗಿದ್ರು 99%, 90% ನಮಗೆ ಮಾಡಲಿಕ್ಕೆ ಆಗ್ತದ ಅಂತ. ಬಹುಶಃ ಈಗ ಹೇಳುವಾಗ ಹೇಳಿದರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಎಜುಕೇಷನ್ಗೆ ನಂಬರ್ 1 ಅಂತ. ಬಹುಶಃ ಈಗ ಪೇಪರಲ್ಲಿ ಓದುವಾಗ ನಂಬರ್ 2ಗೆ 3ಗೆ ಎಲ್ಲ ಬಂದಿದ್ದೀವಿ. ಮೊದಲು ನಾವು ಓದುವಾಗ SLC ಸೆಕೆಂಡ್ PUC ಮಾರ್ಕ್ಸ್ ಎಲ್ಲ ನೋಡುವಾಗ ನಮಗೆ ದಕ್ಷಿಣ ಕನ್ನಡ ಪ್ರಥಮ ಅಂತ ಕಂಡು ಬರ್ತಾ ಇತ್ತು. ಈಗ ಅದು ಕೆಳಗಡೆ ಹೋಗಿದೆ ಅಂತ ಉಡುಪಿ ದ್ವಿತೀಯ ಏನೋ ಬಂದಿದೆ ಈ ಸಲ. ಕನ್ನಡ ಸೆಕೆಂಡಾ ಫಸ್ಟು? ಹಾಂ, ಉಡುಪಿ ಸೆಕೆಂಡ್. ಕಳೆದ ಬಾರಿ ನಮಗೆ ಸೆಕೆಂಡ್ ಏನೋ ಬಂದಿದ್ದು ಕಾಣ್ತದೆ, ಕಳೆದ ಬಾರಿ. ಹೌದು, ಅದು ಮೊನ್ನೆ ಸೆಷನಲ್ಲೂ ಮಾತಾಡುವಾಗ ಹೇಳ್ತಾ ಇದ್ರು, ಮಂಗಳೂರಿನವರು ಅತೀವ ಬುದ್ಧಿವಂತರು ಅಂತ, ಅವರು ಸಜ್ಜನಿಕೆಯವರು, ಮಾತಾಡುವುದಿಲ್ಲ ಅಂತ. ಹಾಗೆ ನಮಗೆ ಸಿಗುವುದು ಕಡಿಮೆ, ನಾವು ಮಾತಾಡೋದು ಕಡಿಮೆ, ನಮಗೆ ಅನುದಾನಗಳು ಸಿಗುವುದು ಕಡಿಮೆ. ನಾವು ಬುದ್ಧಿವಂತರು ಮಾತ್ರ, ನಮ್ಮ ಬೇಡಿಕೆಗಳು ಕಡಿಮೆ. ಬಹುಶಃ ಇವತ್ತು ನೀವೆಲ್ಲ, ನಾನು ಮೀಟಿಂಗ್ ಕರೆದ ಉದ್ದೇಶ ಏನಂತ ಹೇಳಿದರೆ, ಯಾವ ರೀತಿ ನೀವು ತಯಾರಿ ಮಾಡಿಕೊಂಡಿದ್ರಿ, ನಾವು ಚರ್ಚೆ ಮಾಡುವಂತ ನಿಮ್ಮ ಹತ್ರ ಹೇಳಿದೆ. ನಾನೊಂದು ಅಷ್ಟು ಜನರ ಹತ್ರ ವಿಚಾರಗಳು ಬರ್ತದೆ ಅಂತ ಅಂದ್ಕೊಂಡಿದ್ದೆ. ನಾವು ಈ ಥರ ಶಾಲೆಯನ್ನು ಆರಂಭ ಮಾಡೋಣ, ಅದಕ್ಕೊಂದು ಸ್ಪೆಷಲ್ ಕಾನ್ಸೆಪ್ಟ್ ಕೊಡೋಣ, ಯಾವ ರೀತಿ ಮಾಡ್ಬೋದು, ಮಕ್ಕಳನ್ನು ಯಾವ ರೀತಿ. ಈಗ ತರಗತಿಯಲ್ಲಿ ಅಡ್ಮಿಷನ್ ಹೇಗಿದೆ ಅಂತ ನೀವೊಂದು ಹೇಳ್ಬೋದಾ? ಯಾವ ರೀತಿ ಅಡ್ಮಿಷನ್ 1ನೇ ಕ್ಲಾಸಿಗೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಂತ? ಅಟ್ಲೀಸ್ಟ್ ಒಬ್ಬರಿಬ್ಬರಾದರೂ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಂತ ನಿಮ್ಮ ಅಭಿಪ್ರಾಯಗಳನ್ನು ಜಸ್ಟ್. ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ 1ನೇ ಕ್ಲಾಸಿಗೆ? ಅಲ್ಲಿ ಓವರಾಲ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? ಜಾಸ್ತಿ ಆಗಿದೆ. BO ಅವರೇ, ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನೊಂದು 5 ನಿಮಿಷದಲ್ಲೇ ಮುಗಿಸ್ತೀನಿ ನನ್ನ ಭಾಷಣ. ನೋಡಿ, ನಾನು ಕೂಡ ಭಾಷಣ ಮಾಡುವಾಗ ಮೊದಲು ಹೇಳ್ತಾ ಇದ್ದರು ಹೇಗೆ, ಅಶೋಕ್ ರೈ ಕೋಡಿಂಬಾಡಿ ಶಾಲೆಯಲ್ಲಿ ಓದಿದವರು, ನಮ್ಮ ಕುಟುಂಬ ಎಲ್ಲ ಕೋಡಿಂಬಾಡಿ ಶಾಲೆಯಲ್ಲಿ ಓದಿದವರು, ಈ ಭಾರತದ ಪ್ರಧಾನಿ ಕೂಡ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದವರು. ಭಾಷಣಕ್ಕೆ ಮಾತ್ರ ಸೀಮಿತ ಅಂತ ನಾನು ನನ್ನ ಮಕ್ಕಳನ್ನು ಇಲ್ಲಿ ಕಳಿಸ್ಕೊಡೋದು.
ನಾನು ನನ್ನ ಮಕ್ಕಳನ್ನು ಒಳ್ಳೆಯ ಸ್ಕೂಲು ಎಲ್ಲಿದೆ ಅದಕ್ಕೆ ಹುಡುಕಿ ನಾನು ಕಳಿಸ್ಕೊಡ್ತು. ನನ್ನ ಇಮ್ಯಾಜಿನೇಷನ್ ನನ್ನ ಥಿಂಕಿಂಗ್ ಏನಂತ ಹೇಳಿದ್ರೆ, ಎವ್ರಿಬಡಿ ಶುಡ್ ಗೆಟ್ ಕ್ವಾಲಿಟಿ ಎಜುಕೇಷನ್. ತಾಯಿಯ ಹೊಟ್ಟೆಯಿಂದ ಬರುವಾಗ ಎಲ್ರಿಗೂ ಒಂದೇ ರೀತಿಯ ಹೃದಯ, ಒಬ್ಬನಿಗೆ 2 ಹೃದಯ ಇದ್ದರೆ ಒಬ್ಬನಿಗೆ 1, ಒಬ್ಬನಿಗೆ 2 ಕಿಡ್ನಿ ಇದ್ದರೆ ಒಬ್ಬನಿಗೆ 1 ಅಂತ ಯಾರಿಗೂ ಇಲ್ಲ. ದೇವರು ಒಬ್ಬನಿಗೆ ಒಂದೆಲ್ಲ ಸೃಷ್ಟಿ ಮಾಡಿದ್ದಾನೆ. ಎಲ್ರಿಗೂ ಎಜುಕೇಷನ್, ಈ ದೇಶ, ಈ ಸಮಾಜ, ಈ ಸೊಸೈಟಿ ಮೇಲೆ ಬರಬೇಕಿದ್ರೆ ಬಡವರ ಮಕ್ಕಳಿಗೂ ಕೂಡ ಒಳ್ಳೆ ಎಜುಕೇಷನ್ ಸಿಗಬೇಕು. ನಾನು ಡೆಲ್ಲಿಯಲ್ಲಿ ಬೇಕಾದಷ್ಟು ಶಾಲೆಗೆ ವಿಸಿಟ್ ಮಾಡಿದ್ದೇನೆ. ಒಂದು 2-3 ಸ್ಕೂಲಿಗೆ ಹೋಗಿದ್ದೇನೆ. ಒಂದು ಸ್ಕೂಲ್ ಮಾಡಿದ್ದಾರೆ, ಗೌರ್ಮೆಂಟ್ ಸ್ಕೂಲು. ಅದರಲ್ಲಿ ಯಾವುದೇ ಪ್ರೈವೇಟ್ ಸ್ಕೂಲು ಎಲ್ಲಿ ನಮ್ಮ ಭಾಗದಲ್ಲಿ ಎಲ್ಲೆಲ್ಲಿ ಇದೆ ಅದಕ್ಕಿಂತ 10 ಪಟ್ಟು ಚೆನ್ನಾಗಿದೆ. ಸಪರೇಟ್ ಬೆಂಚ್ ಡೆಸ್ಕು, ಫ್ಯಾನ್ ಇದೆ, ಎಲ್ಲ ಟೀಚರ್ಗಳು ಸಪರೇಟ್ ಟೀಚರ್ಗಳು, ಬೇರೆ ಬೇರೆ ಕ್ಲಾಸ್ ಕೊಡುವಂಥದ್ದು. ಅಲ್ಲಿ ಅವತ್ತು ನಾನು ಕೇಳಿದಾಗ ಅವರು ಯಾರು ಅಲ್ಲಿ ಅವರಿಗೆ ಬಸ್ಸಿನ ವ್ಯವಸ್ಥೆಗಳಿಲ್ಲ. ನಾನು ಯುವ ಹತ್ರ ಹೋಗಿ ಡಿಸ್ಕಸ್ ಮಾಡಿದೆ. ಅಲ್ಲಿ ಬರಲಿಕ್ಕೆ ಬಸ್ಸು ಕೆಲವರು ಬೇಡಿಕೆ ಕೊಡ್ತಾರೆ, ಬಸ್ ಇದ್ದರೆ ಮಾತ್ರ ಬರೋದು, ಇಲ್ಲ ಆಟೋ ಇದ್ದರೆ ವ್ಯವಸ್ಥೆಗಳಿದ್ದರೆ ಮಾತ್ರ ಮಕ್ಕಳನ್ನು ಕಲಿಸ್ಕೊಡೋದು ಅಂತ ಕೆಲವರು ಹೇಳ್ತಾರೆ. ನನ್ನ ಪ್ರಕಾರ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ಎಲ್ಲ ಕಡೆ ಇಂಗ್ಲೀಷ್ ಎಜುಕೇಷನ್ ಇಂಗ್ಲೀಷ್ ಕೊಡಲೇಬೇಕು. ಈಗ ನಾಳೆ ಹೇಳ್ಬೋದು ಅವರು ಕನ್ನಡ ಬೇಡ ಅಂತ ನಾನು ಹೇಳಿದಲ್ಲ, ಕನ್ನಡದ ಜೊತೆಗೆ ಇಂಗ್ಲೀಷ್ ಎಜುಕೇಷನ್ ಕೊಡಲೇಬೇಕು. ನೆಕ್ಸ್ಟು ಯಾರು ಲೆಕ್ಚರರ್ಸ್ ಇದ್ದಾರೆ ಸ್ಪೆಸಿಫಿಕ್ ಸಬ್ಜೆಕ್ಟಿಗೆ ಸ್ಪೆಸಿಫಿಕ್ ಲೆಕ್ಚರ್ ಮಾಸ್ಟರ್ಗಳನ್ನು ನಾವು ಅಪಾಯಿಂಟ್ಮೆಂಟ್ ಮಾಡಬೇಕು. ಇಂಗ್ಲೀಷ್ ಕಲಿಸೋರು ಸೋಷಲ್ ಕಲಿಸೋದು, LKGಯಿಂದ ಏನು ಗೊತ್ತಿಲ್ಲದೆ ಅವರು ಇಂಗ್ಲೀಷ್ ಕಲಿಸ್ತಾರೆ, ಹೇಗೆ ಕಲಿಸ್ತಾರೆ? ಈ ಬೆಸ್ಟ್ ಎಜುಕೇಷನ್ ಮಾಡಬೇಕಿದ್ರೆ ಅವರು ನಾಳೆ ಇಂಜಿನಿಯರ್ಸು ಇಲ್ಲ ಡಾಕ್ಟರ್ಸ್ ಆಗಬೇಕಿದ್ರೆ ದೇರ್ ಇಂಗ್ಲೀಷ್ ಹ್ಯಾಸ್ ಟು ಬಿ ಇಂಪ್ರೂವ್ಡ್. ಸೊ ಇದನ್ನು ಮಾಡಬೇಕು. ಒಳ್ಳೆ ಎಜುಕೇಷನ್ ಕೊಟ್ಟರೆ ನೀವು ಅವರಿಗೆ ಬಸ್ ಕೊಡುವಂಥ ಅವಶ್ಯಕತೆಗಳು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರವರೇ ತಂದು ಅವರ ಮಕ್ಕಳನ್ನು ಶಾಲೆಗೆ ಬಿಡುವಂಥ ವ್ಯವಸ್ಥೆಗಳು ಆಗ್ಬೋದು. ಇವತ್ತು ನಾನು ಉಪ್ಪಿನಂಗಡಿ ಶಾಲೆಗೆ ಹೋಗಿದ್ದೆ. ಅಲ್ಲಿ ಒಂದು 10 ಜನ ಸೈನ್ಸ್ ಸ್ಟೂಡೆಂಟ್ಸು ನಮಗೆ ಸೀಟು ಸಿಗುವುದಿಲ್ಲ, 90% ಮಾತ್ರ ಸೀಟು ಸಿಗ್ತದೆ ಅಂತ ಹೇಳಿದರು. ಸೊ BO ಅವ್ರ ಹತ್ರ ಮಾತಾಡಿ ಅವರು 2 ರೂಮನ್ನು ಬೇರೆ ಕಡೆ ವ್ಯವಸ್ಥೆ ಮಾಡಿದ್ದಾರೆ. ನಾನು ಎಲ್ಲರನ್ನು ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ ಹೇಳಿದ್ದಾರೆ. ಯಾಕಂದರೆ ಸೈನ್ಸ್ ಕಲಿಯೋರಿಗೆ ಇಂಜಿನಿಯರಿಂಗ್ ಹೋಗಬೇಕಿದ್ರೆ ಅಲ್ಲೇ ಮೆಡಿಕಲ್ ಮಾಡಬೇಕಿದ್ರೆ ಅವ್ರಿಗೆ ನಿಮಗೆಲ್ಲ ಗೊತ್ತಿದೆ ಸೈನ್ಸ್ ಬೇಕು ಅಂತ. ಸೊ ಎಜುಕೇಷನ್ ಸಿಸ್ಟಮಲ್ಲಿ ನಾನು ನಿಮಗೆ ಹೇಳುವ ಮೊದಲು ನಮ್ಮ ಸರ್ಕಾರದ ಮುಖಾಂತರ ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ತರುವ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವರಿಗೆ ನಿಮಗೆ ಈ ರೀತಿ ಮಾಡಬೇಕು, ಈ ರೀತಿ ಮಾಡುವ ಮೊದಲು ಇನ್ಫ್ರಾಸ್ಟ್ರಕ್ಚರ್ ಸೆಟ್ ಆಗಬೇಕು. ಒಂದು ಟೀಚರ್ಸ್ ಸ್ಪೆಸಿಫಿಕ್ ಆಗಿ ಬರಬೇಕು, ಆನಂತರ ಬಿಲ್ಡಿಂಗ್ಸು ಸರಿಯಾಗಿರಬೇಕು, ಅಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆಗಳು ಬೇಕು, ಇವರು ಹೇಳಿದಾಗೆ ಇಂಟರ್ನೆಟ್ ಫೆಸಿಲಿಟಿಗಳು ಬೇಕು. ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರೆ ಖಂಡಿತ ಕೆಲವು ಶಾಲೆಗಳು ಆ ಹಂತದಲ್ಲಿ ಬರುವುದನ್ನು ನಾನು ಕಂಡಿದ್ದೇನೆ. ಈ ರೀತಿಯ ಚಿಂತನೆಗಳು ನಮ್ಮ ಹತ್ರ ಬೇಕು. ಇನ್ನೊಂದು, ನಾವು ಈಗ ರಜಾ ಕಳೆದು ನಾವು ಸ್ಕೂಲ್ ಆರಂಭ ಆಗುವಂಥದ್ದು, ಮಕ್ಕಳಿಗೆ ಧೈರ್ಯ ತುಂಬುವಂಥ ಕೆಲಸಗಳನ್ನು ಮಾಡಬೇಕು. ಮಕ್ಕಳ ಮನಸ್ಸಲ್ಲಿ ಖಂಡಿತ ಇರ್ತದೆ, ಪಕ್ಕದ ಮನೆ ಹುಡುಗ ಬೇರೆ ಶಾಲೆಗೆ ಹೋಗ್ತಾ ಇದ್ದಾನೆ, ಅವನು ಒಳ್ಳೆಯ ರೀತಿಯಲ್ಲಿ ಕಳೀತಾನೆ, ಅವನು ಆಟೋದಲ್ಲಿ ಅಲ್ಲಿಗೆ ಹೋಗ್ತಾನೆ, ನಾವು ನಡ್ಕೊಂಡು ಬರಬೇಕು. ಕ್ವಾಲಿಟಿ ಎಜುಕೇಷನ್ ಇಂಪ್ರೂವ್ ಮಾಡಲಿಕ್ಕೆ ನಿಮಗೆಲ್ಲರಿಗೆ ಶಕ್ತಿ ಇದೆ. ನೀವು ಶ್ರಮ ಕೊಟ್ಟರೆ, ನಾನು ಕೂಡ ಮಂಗಳೂರು ಸಿಂಡಿಕೇಟಲ್ಲಿ 4 ವರ್ಷ ಕೆಲಸ ಮಾಡಿದ್ದೇನೆ. ಮಕ್ಕಳನ್ನು ಹತ್ತಿರದಿಂದ ಕಂಡಿದ್ದೇನೆ, ಟೀಚರ್ಗಳನ್ನು ಹತ್ತಿರದಿಂದ ಕಂಡಿದ್ದೇನೆ. ಎಲ್ಲ ಅಧ್ಯಾಪಕರು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ ಅಂತ ನಾನು ಹೇಳುವುದಿಲ್ಲ. ಕನಿಷ್ಠ ಎಲ್ಲ ರೀತಿಯಲ್ಲಿ ಇದ್ದವರು ಇದ್ದಾರೆ. ಆದರೆ 100ರಲ್ಲಿ 2% ಆ ಕಡೆ ಈ ಕಡೆ ಇದ್ದದನ್ನು ನಾನು ನನ್ನ 4 ವರ್ಷದ ಜೀವನದಲ್ಲಿ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈ ಸಮಾರಂಭದಲ್ಲಿ ಮಾಡಲಿಕ್ಕೆ ಹೋಗುವುದಿಲ್ಲ. ಸೊ ನಾನು ಯಾವ ರೀತಿಯಲ್ಲಿ ಇದ್ದಾರೆ ಇದನ್ನು ನಾನು ಕಂಡಿದ್ದೇನೆ. ಬಹುಶಃ ಯಾರು ಅಧ್ಯಾಪಕರಿದ್ದಾರೆ ಇವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಖಂಡಿತ ಒಳ್ಳೆಯ ಎಜುಕೇಷನ್ ಕೊಡುವಂಥ ಕೆಲಸವನ್ನು ನಾವು ಮಾಡ್ಬೋದು. SLCಯಲ್ಲಿ 92% ಬಂದಿದೆ ಅಂತ ಹೇಳಿದ್ದಾರೆ. ನಿಜವಾಗಿ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆ ತರುವಂಥ ಕೆಲಸ. ಇದಕ್ಕೆ ಇನ್ನೂ ನೀವು 92% ಕಳೆದ ನೆಕ್ಸ್ಟ್ ಬರುವ ಬಾರಿ ಇದನ್ನು 95%ಗೆ ಮಾಡಬೇಕು. ನೀವು 95%. ಇದು ನಾನು ಇವರಿಗೆ ಒಬ್ಬರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ.
ಯು ಅವರು ಟೀಮ್ ಲೀಡರ್, ಕರೆಕ್ಟ್, ಅದನ್ನು ಒಪ್ತೇನೆ ನಾನು. ಅವರಿಗೆ ಮತ್ತು ನಿಮಗೆ ಎಲ್ರಿಗೂ ಸೇರುವಂಥ ನಾನು ಹೇಳುವಂಥ ಅಭಿನಂದನೆ. ನೀವು ಇನ್ನಷ್ಟು ಅದನ್ನು ಮುಂದೆ ತರುವಂಥ ಕೆಲಸಗಳು ಆಗಬೇಕು. ಆನಂತರ ಅಕ್ಷರ ದಾಸೋಹವು ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಬೇರೆ ಬೇರೆ ಕಡೆ ತೊಂದರೆಗಳಾಗೋದು, ಬಾಯಿ ಮುಚ್ಚಲ ಇಡದೆ ಹೋಗೋದು. ಯಾಕಂದರೆ ನಾನು ಅಕ್ಷರ ದಾಸೋಹಕ್ಕೆ ಸಾಧಾರಣ ಒಂದು 5 ವರ್ಷದಿಂದ ಗ್ಯಾಸ್ ಸಪ್ಲೈ ಮಾಡ್ತಾ ಇದ್ದೆ ಸುಳ್ಯದಲ್ಲಿ. ಅಲ್ಲಿ ನಾನು ಆವಾಗ ಅದರ ತೊಂದರೆಗಳನ್ನೆಲ್ಲ ಕಂಡಿದ್ದೀನಿ. ಅಂದರೆ ನೆಗ್ಲಿಜೆನ್ಸ್ ಪಾರ್ಟ್ ಆಫ್ ಅವರು ಯಾರು ವರ್ಕ್ ಮಾಡ್ತಾರೆ, ಅದಕ್ಕೆ ಮುಚ್ಚರ ಇಡಲಿಕ್ಕಿಲ್ಲ, ಅದಕ್ಕೆ ಮಕ್ಕಳು ಬಂದು ಅದರಲ್ಲೇ ತಗೊಳ್ಳುವಂಥದ್ದು. ನಾನು ಕಂಡದನ್ನು ನಿಮಗೆ ಹೇಳೋದು. ಇದಕ್ಕೆ ಸ್ವಲ್ಪ ಕಡಿವಾಣ ಹಾಕಿ, ಅಕ್ಷರ ದಾಸೋಹ ಕೂಡ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಅದನ್ನು ನೀವು ಸ್ವಲ್ಪ ಚೆನ್ನಾಗಿ ನೋಡಬೇಕು. SDMC ಅವರ ಹತ್ರ ರಾಜಕೀಯವನ್ನು ಹತ್ತಿರಕ್ಕೆ ಬರಲಿಕ್ಕೆ ಬಿಡಬೇಡಿ. ರಾಜಕೀಯ ಅಲ್ಲಿ ಹೊರಗಡೆನೇ ಇರಲಿ. ನಾವು ಆದಷ್ಟು ರಾಜಕೀಯ ರಹಿತ SDMCಗಳನ್ನು ಮಾಡಿ, ಯಾರು ಸ್ಟ್ರೆಂತ್ ಇದ್ದಾರೆ, ಯಾರು ಆ ಶಾಲೆಗಳಿಗೆ ಶಕ್ತಿ ಕೊಡ್ತಾರೆ, ಆ ಊರಿನಲ್ಲಿರುವಂಥ ಎಲ್ಲರನ್ನು ಕಾನ್ಫಿಡೆನ್ಸ್ಗೆ ತಗೊಂಡು ಕೆಲಸ ಮಾಡಿದರೆ, ನಾನು ನೋಡಿದ್ದೀನಿ ಪುತ್ತೂರಲ್ಲಿ ನಮ್ಮ ಕೋಡಿಂಬಾಡಿಯಲ್ಲೆಲ್ಲ ಟೀಚರ್ಗಳಿದ್ದರು, ಒಳ್ಳೆ ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲಿಂದ ಹೋಗಿ MRP ಇಲ್ಲಿಂದ ಅನುದಾನ ತಗೊಂಡು ಬರುವಂಥದ್ದು. ನೀವು ಅನುದಾನ ತಗೊಂಡು ಬರಬೇಡಿ, ಅದಕ್ಕೆ ಅಂತ ಹುಷಾರಂತ ನಾನು ಹೇಳೋದು. ನೀವು ರಿಸಲ್ಟ್ ಕೊಡಿ, ಅಡ್ಮಿಷನ್ ಜಾಸ್ತಿ ಮಾಡಿ, ಅಡ್ಮಿಷನ್ಗೆ ಕಾನ್ಸಂಟ್ರೇಷನ್ ಕೊಡಿ. ಹೌದು, ಅಡ್ಮಿಷನ್ಗೆ ಕಷ್ಟ ಇದೆ. ಯಾರು ನನ್ನ ಮಗನನ್ನು ನಾನು ಕಳಿಸ್ತೇನೆ, ಆದರೆ ಕ್ವಾಲಿಟಿ ಎಜುಕೇಷನ್ ಬಂದರೆ, ನಾನು ಇವತ್ತು ಉಪ್ಪಿನಂಗಡಿ ಹೋಗುವಾಗ ಅಲ್ಲೇ ನೋಡಿದೆ, ಒಂದು ಕ್ಯೂ ನಿಂತಿದ್ದಾರೆ ಅಡ್ಮಿಷನ್ಗೆ. ಸೊ ಥಿಂಗ್ಸ್ ಆರ್ ಚೇಂಜಿಂಗ್ ಅಂತ ಹೇಳ್ಬೋದು. ಅಂದರೆ ಬದಲಾವಣೆಗಳಾಗ್ತದೆ. ಬದಲಾವಣೆಗಳು ಯಾವ ಮಾಡಬೇಕು, ನಾವೇ ಮಾಡಿದರೆ ಮಾತ್ರ ಬದಲಾವಣೆಗಳು ಆಗ್ಬೋದು. ಆನಂತರ ನೆಕ್ಸ್ಟು ಇನ್ನು ಕೆಲವು ಬಸ್ಸಿನಲ್ಲಿ ಆಗುವಂಥ ಅನಾಹುತಗಳು, ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ಗಮನ ಕೊಡಬೇಕು. ಅಟ್ಲೀಸ್ಟ್ ಅದರಲ್ಲೂ ಕೂಡ ಪ್ರೈವೇಟ್ ಶಾಲೆಯವರು ಒಂದೊಂದು ಆಟೋದಲ್ಲಿ 20 ಜನ ತುಂಬಿಕೊಂಡು ಬರುವುದು, ಒಂದೊಂದು ಬಸ್ಸಿನಲ್ಲಿ 15, 30, 40 ಜನ ಹಾಕ್ಕೊಂಡು ಬರುವುದು, ಬಸ್ಸುಗಳು ಸರಿಯಾಗಿ ಮೇಂಟೆನೆನ್ಸ್ ಆಗಿರುವುದಿಲ್ಲ, ಡ್ರೈವರ್ಗಳು ಸರಿ ಇರಲಿಲ್ಲ, ಕಂಡಕ್ಟರ್ಗಳು ಸರಿ ಇರುವುದಿಲ್ಲ. ಆನಂತರ ಏನಾದರೂ ಅನಾಹುತ ಆದರೆ ಅದು ಹಾಗಾಗಿದೆ ಹೀಗಾಗಿದೆ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಅದು ಆ ರೀತಿ ಆಗದಾಗೆ ನಿಮ್ಮ ಪ್ರೈವೇಟ್ ಸ್ಕೂಲುಗಳಿಗೆ ಬರುವಂಥ ಆಟೋದಿಂದ ತರುವವರು ಅದಕ್ಕೆ ಲಿಮಿಟೇಷನ್ ಮಾಡಿ ಅವರಿಗೆ ಇನ್ಸ್ಟ್ರಕ್ಷನನ್ನು ಕೊಡಿ. ದಯಮಾಡಿ ಬಸ್ಸುಗಳನ್ನು ಸರಿಯಾಗಿ ಮೇಂಟೈನ್ ಮಾಡುವಂಥ ಕೆಲಸವನ್ನು ಮಾಡಿ. ನಾಡಿದ್ದು ಸ್ಕೂಲು ಯಾವಾಗ ಓಪನ್ ಆಗ್ತದೆ ಆವಾಗ ಸ್ವಚ್ಛತೆ ಬಗ್ಗೆ ದಯಮಾಡಿ ನೀವು ಗಮನ ಕೊಡಬೇಕು. ಈಗ 3-4 ತಿಂಗಳು 2-3 ತಿಂಗಳು ಬಂದಿರ್ತದೆ ರೂಮ್ ಎಲ್ಲ. ಅದಕ್ಕೆ ಒಂದು ಬಿಯೋರ್ ಅದಕ್ಕೆ ಏನು ಮೇಂಟೆನೆನ್ಸ್ ಏನು ಕೊಡ್ತೀರಾ ಏನು ಕೊಟ್ಟು ಒಂದು ಸ್ವಚ್ಛತೆ ಬಗ್ಗೆ ಕೂಡ ಗಮನವನ್ನು ಕೊಡುವಂಥ ಕೆಲಸಗಳು ಆಗಬೇಕು. ಆ ರೀತಿಯಲ್ಲಿ ಎಲ್ಲಿಯೂ ಯಾವ ರೀತಿಯ ತೊಂದರೆ ಇಲ್ಲತ್ತರ ನೀವು ಅದನ್ನು ಕೆಲಸ ಮಾಡಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸರ್ಕಾರದಿಂದ ನಿಮಗೆ ಬಿಲ್ಡಿಂಗ್ಗಳ ತೊಂದರೆ ಇರ್ಬೋದು. ನಾನು ಈಗ ಜಿಲ್ಲಾ ಪಂಚಾಯತ್ನವ್ರನ್ನ ಕರೆದಿದ್ದೀನಿ, ಯಾರ್ಯಾರಿಗೆ ಯಾವ ಅವಶ್ಯಕತೆ ಇರುವಂಥ ಫರ್ನಿಚರ್ಸು, ಇನ್ನೂ ಫರ್ನಿಚರ್ ಮಾಡುವಾಗಲೂ ಹಾಗೆ ಯಾರಾದರೂ ಜಿಲ್ಲಾ ಪಂಚಾಯತಿಂದ ಬರುವ ಇಂಡಿವಿಜುವಲ್ ಫರ್ನಿಚರ್ಗೆ ನಾವು ಅದು ಹತ್ರ ನಾನು ಡಿಸ್ಕಸ್ ಮಾಡ್ತೇನೆ. ಮಾಡರ್ನ್ ಸ್ಕೂಲನ್ನು ಒಂದು 3 ಮಾಡರ್ನ್ ಸ್ಕೂಲ್ ಆಗಿ ನಾವು ಇಲ್ಲಿ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕಂತ ನಾವು ಆಲೋಚನೆ ಮಾಡಿದ್ದೇವೆ. ಆ ಮಾಡರ್ನ್ ಸ್ಕೂಲ್ 3 ಹೇಗಿರಬೇಕಂದ್ರೆ ಅಲ್ಲಿ ಎಲ್ಲ ಫೆಸಿಲಿಟಿಗಳು ಇರಬೇಕು. ಅದು ಒಂದು ಕುಂಬರ, ಒಂದು ಉಪ್ಪಿನಂಗಡಿ, ಒಂದು ವಿಟ್ಲ, ಈ 3 ಭಾಗದಲ್ಲಿ ಒಂದು ಮಾಡರ್ನ್ 3 ಸ್ಕೂಲುಗಳು ಅಲ್ಲಿ ಅಪ್ ಟು 12th ವರೆಗೆ ಇರಬೇಕು. ಅದನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿ ಅದನ್ನು ಪೂರ್ತಿ ಅದು ಎಲ್ಲ ಶಾಲೆಗಳಿಗೆ ನಿದರ್ಶನ ಆಗಬೇಕು. ಆದ್ದರಿಂದ ಹಳ್ಳಿಯಲ್ಲಿ ಎಲ್ಲೆಲ್ಲ ಚಿಕ್ಕ ಚಿಕ್ಕ ಶಾಲೆಗಳಲ್ಲಿರೋ ಬಾಕಿ ಇರುವ ಮಕ್ಕಳು ಅಲ್ಲಿಗೆ ಬಂದರೆ, ಕೆಲವು ಶಾಲೆಗಳಲ್ಲಿ ಬಹುಶಃ 6 ಮಕ್ಕಳು 7 ಮಕ್ಕಳು, ಒಂದು ಟೀಚರಲ್ಲಿ ಎಲ್ಲ ಟೀಚರು ಪಾಠ ಮಾಡೋದು, ಇದರಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಲ್ಲಿ 15 ಮಕ್ಕಳನ್ನು ಇಟ್ಕೊಂಡು 2 ಟೀಚರು ಮ್ಯಾಥ್ಸು ಅವರೇ ಸ್ಟಡಿ ಮಾಡೋದು, ಸೋಷಿಯಲ್ ಅವರೇ ಕಲಿಸೋದು, ಇನ್ನೊಂದು ಸಬ್ಜೆಕ್ಟ್ ಅವರೇ ಕಲಿಸೋದು. ಬಹುಶಃ 3-4 ಕಡೆ ಇಂಥ ಒಳ್ಳೆಯ ಎಜುಕೇಷನ್ ಹಬ್ಬನ್ನು ಮಾಡಿದರೆ, ಅಲ್ಲ ಕಾಲೇಜುಗಳನ್ನು ಸ್ಕೂಲ್ಗಳನ್ನು ಮಾಡಿದರೆ ಖಂಡಿತ ಮಕ್ಕಳನ್ನು ಅಲ್ಲಿ ತರುವಂಥ ಕೆಲಸಗಳನ್ನು ಮಾಡಿ ಆ ಶಾಲೆಯ ಟೀಚರ್ಗಳನ್ನು ಕೂಡ ಇಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡಬಹುದು ಅಂತ ನನ್ನ ಅನಿಸಿಕೆ. ಬಹುಶಃ ನಿಮ್ಮೆಲ್ಲ ಸಹಕಾರ ಇರಲಿ. ಅಧ್ಯಾಪಕರು ಅಂತ ಹೇಳಿದರೆ ದೇವರು ಅಂತ ಲೆಕ್ಕ, ನಮಗೂ ಕೂಡ ಇರಬೇಕು. ಅದು ದೇವರಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಕೂಡ ಬರಬೇಕು. ಶಿಕ್ಷಕರ
ಸಮಾಜದಲ್ಲಿ ಇಲ್ಲದ್ರೆ ಆ ಭಾಗದ ಜನರು ಖಂಡಿತ ಅಧ್ಯಾಪಕರಿಗೆ ಒಳ್ಳೆ ಗೌರವವನ್ನು ಕೊಡುವುದನ್ನು ನಾವು ಕಂಡಿದ್ದೇವೆ, ನಾವು ಕೊಡ್ತೇವೆ. ನನ್ನ ಮಾಸ್ಟರ್ ಸಿಕ್ಕಿದರೆ ನಾನು ಈಗ ನೀವು ಬಿಡ್ಬೋದು, ನಿಮ್ಮ ಮಾಸ್ಟರ್ ಸಿಕ್ಕಿದರೆ ಕಾಲಿಗೆ ಬೀಳ್ತಾರೆ. ಬಹುಶಃ ಇನ್ನೂ ಅಷ್ಟು ಮಕ್ಕಳಿಗೆ ನೀವು ದೇವರಾಗಿ ಆ ಮಕ್ಕಳ ಜೀವನದಲ್ಲಿ ನೀವು ದೇವರಾಗುವಂಥ ಸಮಯ ಬರಲಿ, ಎಲ್ಲಿಗೂ ಒಳ್ಳೆಯದಾಗಲಿ. ಸರ್ಕಾರದಿಂದ ಬರುವಂಥ ಯೋಜನೆಗಳಿಗೆ ಎಲ್ಲ ರೀತಿಯ ಸಹಾಯ, ನೀವು ಹೇಳಿದಂಥ ಏನು ಮನವಿಗಳಿದೆ ಇದರಲ್ಲಿ ಖಂಡಿತ ಇದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಸರ್ಕಾರದಿಂದ ಪೂರ್ತಿ ಸಹಕಾರವನ್ನು ಕೊಡುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲೂ ಪುತ್ತೂರಲ್ಲಿ ಒಳ್ಳೆಯ ಎಜುಕೇಷನ್ ಇದೆ. ನಾವು ಎಲ್ಲ ಜಿಲ್ಲೆಗಳಿಗೂ ಮಾದರಿಯಾಗುವ ರೀತಿಯಲ್ಲಿ ಕೆಲಸ ಮಾಡೋಣ, ನಿಮ್ಮ ಸಹಕಾರ ಇರಲಿ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್, ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ